ಮಾವು ಹಲಸು ಪ್ರಾಕೃತಿಕವಾಗಿ ಹಣ್ಣಾದರೆ ಹೇಗೆ ರುಚಿಯೋ ಹಾಗೆ ಹೆಣ್ಣು ಸ್ವಾಭಾವಿಕವಾಗಿ ಮಗುವಿಗೆ ಜನ್ಮ ನೀಡಬೇಕು. ಸ್ವಾಭಿಮಾನಿ ದೇಶದ ಚಿಂತನೆ ವಿದ್ಯಾರ್ಥಿಗಳಲ್ಲಿ ಮೂಡಬೇಕು. ಮಕ್ಕಳು ಮುಂದಿನ ಭವಿಷ್ಯ ವಾಸ್ತವತೆ ಅರಿತು ಅವರಿಗಾಗಬೇಕು. ನಾಲಿಗೆಯ ತುದಿಯಲ್ಲಿ ಸತ್ಯ ತಾಂಡವಾಡಬೇಕು. ನಾಲಿಗೆಯಿಂದ ಬರೋ ಮಾತುಗಳು ಜೇನುತುಪ್ಪದಂತಿರಬೇಕು. ಇನ್ನೊಬ್ಬರ ಆತ್ಮ ಮತ್ತು ಮಾತಿಗೆ ಗೌರವ ಕೊಡುವಂತಾಗಬೇಕು. ಸತ್ಯ ಸತ್ತು ಸುಳ್ಳು ಗೆದ್ದಾಗ ಪ್ರಕೃತಿ ನಾಶವಾಗುತ್ತದೆ ಎಂದು ತುಳುನಾಡು ಬಳ್ಳಿ ದಯಾನಂದ ಜಿ ಕತ್ತಲ್ ಸಾರ್ ಹೇಳಿದ್ದಾರೆ. ಅವರು ಕಾರ್ಕಳದಲ್ಲಿ ನಡೆದ ಆಧ್ಯಾತ್ಮಿಕ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡ್ತಾ ಇದ್ರು.